ಎನಿ ಟೈಮ್ ಮೈಂಡ್ ಸ್ಟ್ರೋಕ್ ಆಗ್ಬೋದು ಅಂತ ಡಾಕ್ಟರ್ ಬಂದು ನನ್ನ ಹತ್ರ ಸಿಗ್ನೇಚರ್ ಹಾಕಿಸ್ಕೊಂಡಿದ್ದಾರೆ. ಇಷ್ಟು ಕಂಡೀಷನಲ್ಲಿ ಇದ್ರೂ ನೀವೇ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನಮ್ಗೆ ಕೇಳಿ ಭಾಸ್ಕರ್ ಸರ್ ಇದು ಸುಳ್ಳು ಆರೋಪನೂ ಹೌದು. ಇಷ್ಟು ಮಾಡಿ ನೀವು ಬಂದು ಒಂದು ಮನವಿ ತಗೊಳ್ಳೋಕ್ಕೆ ನಿಮಗೆ ಪ್ರತಿಷ್ಠೆ ನೋಡುವ. ಕಾರ್ಯಕರ್ತರಿಗೆ ಕೇಸರಿ ಹಾಕಿರುವ ಕಾರ್ಯಕರ್ತರಿಗೆ ಪ್ರತಿಷ್ಠೆ ಜಾಸ್ತಿ, ನಿಮಗೆ ಪ್ರತಿಷ್ಠೆ ಜಾಸ್ತಿ. ಬರಲಿ, ಅವ್ರು ಬರಬೇಕು ಅಷ್ಟು ಮನವಿ ತಗೊಳ್ಳೋದು. ಅಣ್ಣ ಫ್ರೀಡಮ್ ಪಾರ್ಕಲ್ಲಿ ಮನವಿ ತಗೊಳ್ಳೋಕೆ ಏನಾಗಿತ್ತು ನನಗೆ? ಏನಾಗಿತ್ತು ಇವರಿಗೆ ಫ್ರೀಡಮ್ ಪಾರ್ಕಲ್ಲಿ ಮನವಿ ತಗೊಳ್ಳೋಕ್ಕೆ? ಕೂಗಾಡ್ತಿಲ್ವಾ? ಪ್ರತಿ ಬಾರಿ ಹಿಂಗೆ ಮಾಡ್ಕೊಳ್ತಾರೆ, ಹೇಳೋರಿಲ್ಲ ಕೇಳೋರಿಲ್ಲ. ಈ ಬಾರಿ ನಾವು ಕಡಾಖಂಡಿತವಾಗಿ ಹೇಳಿದ್ದೀವಿ, ನೀವು ಬಂದು ನಮ್ಮ ಹತ್ರ ಮನವಿ ತಗೊಳ್ಳಿ ಫಸ್ಟ್. ಕಾರ್ಯಕರ್ತರು ದೇಹಕ್ಕೋಸ್ಕರ ಜೀವಕ್ಕೋಸ್ಕರ ನೀವು ಬದುಕಿಲ್ಲ, ಯಾರು ಬದುಕಲ್ಲ. ಈಗ ನಿಮ್ಮ ಹೋರಾಟಗಳನ್ನು ನಾವು ಸ್ಫೂರ್ತಿ ತೊಗೊಂಡಿದ್ದೀವಲ್ವಾ? ನೀವು ಜೀವನಕ್ಕಾಗಿ ಜೀವಕ್ಕಾಗಿ ಬದುಕಿಲ್ಲ, ಧರ್ಮಕ್ಕಾಗಿ ಬದುಕಿದ್ದೀವಿ. ಈಗ ನೀವು ನನಗೆ ಹೇಗೆ ಹೇಳ್ತೀರಿ ಜೀವನ ಬೇಕು ಫಸ್ಟು ಅಂತ? ಧರ್ಮವೇ ಫಸ್ಟು, ಕೇಸರಿಯೇ ಫಸ್ಟು. ಅವರು ಬಂದು ಸರ್ಕಾರ ಬಂದು ನಮ್ಮ ಹತ್ರ ಮನವಿಯನ್ನು ತಗೊಳ್ಳೇಬೇಕು ಅಣ್ಣ. ಇಲ್ಲ ಅಂದರೆ ಸರ್ಕಾರ ಮನವಿನೂ ತಗೊಳಕ್ಕಾಗದೇ ಇರೋಷ್ಟು ನಾವು ಹಿಂದೂಗಳಿಲ್ವ ರಾಜ್ಯದಲ್ಲಿ? ಒಬ್ಬ 14% ಇರೋ ಮುಸಲ್ಮಾನರಿಗೆ ಮಸೀದಿಗೆ ಹೋಗ್ತಾರೆ ಟೊಪ್ಪಿ ಹಾಕ್ಲಿಕ್ಕೆ. ಒಬ್ಬ ಹಿಂದೂ ಕಾರ್ಯಕರ್ತನಿಗೆ ಆಸ್ಪತ್ರೆಗೆ ಬಂದು ಇವ್ರ ಕೈಲಿ ಮನವಿ ತಗೊಳಕ್ಕಾಗಲ್ಲ. ಇದನ್ನು ನಾವು ಸುಮ್ಮನೆ ನೀವು ಹೇಳಿ, ನೀವು ಆಯ್ತು ಪುನೀತ್ ಬೇಡ ಬಿಡು ಅಂದರೆ ಬಿಡ್ತೇನೆ ಹೇಳಿ. ಏನು ಅರುಣ್ ಅಣ್ಣ ಹೇಳಿದ್ರೆ ನಾನು ಇಲ್ಲ ಮಾಡ್ತೇನೆ. ಆದರೆ ನಾವು ಅವರಿಂದ ತಪ್ಪಾಗಿದೆ. ಸರ್ಕಾರ ಅಧಿಕೃತವಾಗಿ ತನ್ನ ನಡಾವಳಿ ಪತ್ರವನ್ನು ಬರೆದು ಕೊಟ್ಟಿದೆ. ಕುಡಿಯಿಲ್ಲ ಇದು ಅಣ್ಣ, ನನ್ನ ಮೇಲೆ ಗುಂಡ ಕಾಯ್ದೆ ಹಾಕಿದ್ದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಷ್ಟೇ. ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮೊದಲು ಬೇರೆ ರೀತಿಯಲ್ಲಿ ಒಂದು ಸಂಘರ್ಷ ರಾಜೀನಾಮೆ ಹೋಗಿಲ್ಲ. ನಮಗೆ ರಾಜಕೀಯ ಬೆಲೆ ಬೆಳೆಸ್ಕೊಳ್ಳೋದು, ಈಗ ನಿಮ್ಮ ನೋಡ್ಕೊಂಡು ಒಂದು ಬೇರೆ ಜಾಸ್ತಿ ಬೇರೆ ರಾಜಕೀಯದವ್ರು ಪಕ್ಷದವ್ರು ಬಂತಾರ ನಮ್ಮನ್ನು ನೋಡ್ಕೊಂಡು ಹೋಗ್ಕೊಳ್ಳಿ, ನಾವು ಫೋಟೋ ಹಾಕಿಕೊಂಡು ನೋಡ್ಕೊಳ್ಳೋ ಆ ಥರ ಕ್ಯಾರೆಕ್ಟರ್ ಅರುಣ್ ಕುಮಾರ್ ಗೊತ್ತಿಲ್ಲ ಅಲ್ಲ ಅಂತ ಒಂದು. ಎರಡನೇದು ಏನಂತ ಹೇಳಿದರೆ, ಪುನೀತ್ರೆ ನೀವು ಆರೋಗ್ಯವಾಗಿ ನೀವು ಎಲ್ಲ ಸೇರಿಕೊಂಡು ಈ ವ್ಯವಸ್ಥೆಯನ್ನು ಎದುರಿಸ್ಬೇಕಷ್ಟೇ ಹೊರತು ಗಾಂಧೀಜಿಯವರಾಗೆ ನಾವು ಸತ್ಯಾಗ್ರಹ ಹೇಳ್ತೀನಿ ಕೇಳಿ, ಗಾಂಧೀಜಿಯವ್ರ ಥರ ಒಂದು ಕೈನೇ ಹೊಡಿಸ್ಕೊಂಡು ಇನ್ನೊಂದು ಕೈನೇ ತೋರಿಸ್ಕೊಳ್ಳುವಂಥ ವ್ಯವಸ್ಥೆಗೆ ಈ ಎಮ್ಮೆ ಚರ್ಮದವರು ಗೋಣನ್ ಚರ್ಮದವರು ರಿಯಾಕ್ಟ್ ಮಾಡಲ್ಲ. ನಾನು ನೀವು ಹೇಳುದು 100% ಹೋಗ್ತೇನೆ. ಇದು ಸರ್ಕಾರದ ಇವರನ್ನ ಯಾವ ರೀತಿ ಎದುರಿಸ್ಬೇಕು ಹೇಳಿ? ನಡು ರೋಡಲ್ಲಿ ಎದುರಿಸ್ಬೇಕು. ಅಲ್ಲ, ಇವರು ನಮ್ಮ ಹೈಂದವ ಸೈನ್ಯವನ್ನ ಕೈಯಲ್ಲಿ ಇಟ್ಟುಕೊಂಡು ಯುವಕರನ್ನ ಇಟ್ಟುಕೊಂಡು ನಾವು ಎದುರಿಸ್ಬೇಕಷ್ಟೇ ಹೊರತು ನಾವು ಹಾಸ್ಪಿಟಲ್ ಕೂತ್ಕೊಂಡು ಬೆಡ್ಡಲ್ಲಿ ಮಲಕೊಂಡು ಉಪವಾಸ ಮಾಡಿಕೊಂಡು ಇವತ್ತಿನ ಗಾಂಧಿ ತತ್ವ ವ್ಯವಸ್ಥೆಗೆ ಇವತ್ತಿನ ಪರಿಸ್ಥಿತಿ ಉಪಕಾರ ಆಗೋದಿಲ್ಲ. ಅಣ್ಣ, ಈಗ ನಾನು ನಮಗೆ ನೀವು ಬೇಕು, ನಮಗೆ ನೀವು ಬೇಕು ಪುನೀತ್ರೆ, ನಮಗೆ ನೀವು ಬೇಕು. ನಮ್ಮೊಂದಿಗೆ ಕಟ್ಟಾಳಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡುವಂತವರು ಅರುಣಣ್ಣ, ನೀವು ನಮ್ಮೊಂದಿಗೆ ಇಡೀ ಕರುನಾಡಲ್ಲಿ ನಮಗೆ ರಿಪೇರಿ ಮಾಡುವಂತದ್ದು ಬೇಕಾಗ್ತಿದೆ. ನನಗೆ ನಿಮಗೆ ನಾನು ನಿಮ್ಮ ತಮ್ಮನಾಗಿ ಬೇಕು ಅಂದ್ರೆ ಕಾಂಗ್ರೆಸ್ನ ಯಾವುದಾದ್ರೂ ಸರ್ಕಾರದ ಯಾವುದಾದ್ರೂ ಒಬ್ಬ ಪ್ರತಿನಿಧಿ ಬಂದು ನನ್ನ ಬಳಿ ನನ್ನ ಮನವಿಯನ್ನ ಸ್ವೀಕರಿಸಬೇಕು. ಎಮ್ಮೆ ಚರ್ಮದವರು ಬರ್ತಾರ ಪುನೀತ್ರೆ, ಎಮ್ಮೆ ಚರ್ಮ ಅವರು ನಾಳೆ ಪೊಲೀಸ್ನವ್ರನ್ನ ಜಾಗ ಬಿಡ್ಲಿಕ್ಕೆ ಹೇಳಿ. ನೋಡಿ ಪುನೀತ್ ಕೆರೆಹಳ್ಳಿ ಅವರು, ನಾನು ಹೇಳುದು ಕೇಳಿ ಪುನೀತಣ್ಣ, ನಾನು ಹೇಳುದು ಕೇಳಿ ಪುನೀತ್ರೆ, ನಮ್ಮ ಜೀವ ಕಳ್ಕೊಂಡ್ರೆ ಇವರು ನಮ್ಮ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಸ್ತಾರೆ ಅಷ್ಟೇ, ಒಂದು ಪಾರ್ಕಿಗೊಂದು ಹೆಸರಿಡ್ತಾರೆ ಅಷ್ಟೇ ಹೊರತು ಹಿಂದೂಗಳ ರಕ್ಷಣೆಗೋಸ್ಕರ ಹಿಂದೂಗಳು ಟೊಂಕ ಕಟ್ಟಿ ಕಚ್ಚೆ ಕಟ್ಕೊಂಡು ನಾವು ಹೋರಾಡಬೇಕಷ್ಟೇ ಹೊರತು ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ದೇವರಾಣೆಗೂ ನಮಗೆ ಒಂದು ಇದು ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಫಸ್ಟ್. ಇದು ನಿಮಗೆ ಗೊತ್ತಾಗಲಿ ಏನಂತ ಇಲ್ಲ, ನಾವು ನಿಮ್ಮನ್ನು ಇವಾಗಿಂದ ಸರ್ಕಾರದ ನಡಾವಳಿ ಅಧಿಕೃತವಾಗಿ ಸರ್ಕಾರ ನನ್ನ ಮೇಲೆ ಆರೋಪ ಮಾಡಿದೆ. ನನಗೆ ಇದನ್ನ ಆರೋಪ ಮಾಡಿದ್ದು 17ನೇ ತಾರೀಕು 8ನೇ ತಿಂಗಳು 17ನೇ ತಾರೀಕು ಆಗಸ್ಟ್ 17ಕ್ಕೆ ನನಗೆ ಆರೋಪ ಮಾಡಿ ಈ ಪತ್ರವನ್ನ ನನಗೆ ಕಳಿಸಿರೋದು. ಈ ಪತ್ರವನ್ನು ನನಗೆ ಅಡ್ರೆಸ್ ಮಾಡಿರೋದು. ಇದರಲ್ಲಿ ಅವರು ಮೆನ್ಷನ್ ಮಾಡ್ತಾರೆ, ಅಣ್ಣ ಬಂದಿಯು 1ರಿಂದ 10ನೇ ತರಗತಿವರೆಗೆ ಶಿಲ್ಪ ಸ್ಟೇಷನ್ ಕುತ್ಕಟ್ಟೆಯಲ್ಲಿ ವ್ಯಾಸಂಗ ಮಾಡಿದ್ದಾನೆ ಅಂತ. ನಾನು ಸೋರ್ಸ್ ಆಫ್ ಎವಿಡೆನ್ಸ್ ಕೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ನೀವು ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಆದ್ರೆ ಅವ್ರು ನೀವು ಮಾಡ್ಲಿಲ್ಲ. ನಾನು ಅದನ್ನ ಎವಿಡೆನ್ಸ್ ಕೊಡಿ. ನೀವೆಲ್ಲಿ ಮಾಡಿರೋದು? ನಾನು ಸರ್ಕಾರಿ ಇದನ್ನ ಗೌರ್ಮೆಂಟ್ ಮಾಡಿರೋದು. ಓಕೆ,
ಬಂದಿಯು ಚಿಕ್ಕ ವಯಸ್ಸಿನಲ್ಲಿ ಅಪರಾಧ ಪ್ರವೃತ್ತಿಯನ್ನು ರೂಢಿಸಿಕೊಂಡು ವೇಶ್ಯಾವಾಟಿಕೆ ನಡೆಸುವ ಮುಖಾಂತರ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದು 2013ರಿಂದ ಕಾನೂನು ಬಾಹಿರ ಚಟುವಟಿಕೆಗಳ ಮುಖಾಂತರ ಹಣ ಸಂಪಾದಿಸುವ ಸಲುವಾಗಿ ರಾಷ್ಟ್ರ ರಕ್ಷಣಾ ಪಡೆ ಎಂಬ ಸಂಘಟನೆ ಎಂಬ ಹೆಸರಿನಲ್ಲಿ ತಾನೊಬ್ಬ ಹಿಂದೂ ಧರ್ಮ ರಕ್ಷಕನೆಂದು ಬಿಂಬಿಸಿಕೊಂಡಿದ್ದಾನೆ. ನಾನು ವೇಶ್ಯಾವಾಟಿಕೆ ನಡೆಸ್ತಿದ್ದೆ ಅಂತ ನನಗೆ ದಾಖಲೆಗಳ ಸಮೇತ ಪ್ರೂವ್ ಮಾಡಿ. ವೆರಿ ಗುಡ್. ಹೌದು. ಕಮಿಷನರ್ ಇಲ್ಲೇ ನಿಂತ್ಕೊಂಡು ಬೈದು ಹೋಗ್ತಿದ್ದಾರೆ. ಭಾಸ್ಕರ್ ರಾವ್ ಸರ್ ಇಲ್ಲೇ ನಿಂತ್ಕೊಂಡು ಬೈದು ಹೋಗ್ತಿದ್ದಾರೆ, ಯಾಕೆ ಹಿಂಗ್ ಬರೋದ್ರಿ ಅಂತ. ಸೋರ್ಸ್ ಏನು? ಸರಿ, ನಾನು ಇನ್ನು ಮುಂದುವರೆದು ಹೇಳ್ತಾ ಇದ್ದೀನಿ. 2013ರಿಂದ ನಾನು ಈ ಪುನೀತ್ ಕೆರಳಿ ಇರಲೇ ಇಲ್ಲ. 2019ರಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಕಟ್ಟಿದ್ದು, 20ರಲ್ಲಿ ರಿಜಿಸ್ಟರ್ ಮಾಡಿಸಿರೋದು. 2013ರಲ್ಲಿ ರಾಷ್ಟ್ರ ರಕ್ಷಣಾ ಪಡೆ ಇರಲಿಲ್ಲ. ಹಣ ಸಂಪಾದನೆ ಎಲ್ಲಿಂದ ಬಂತು? 2021ರಿಂದ ನನ್ನ ಮೇಲೆ ಎಲ್ಲ ಕೇಸ್ ಇರೋದು. ಚಿಕ್ಕ ವಯಸ್ಸಿನಲ್ಲೇ ನಾನು ಅಪರಾಧ ಪ್ರವೃತ್ತಿ ಏನ್ ನಮ್ಮ ನನ್ನ ಮೇಲೆ ಪಕ್ಕದ ಮನೇಲಿ ಮಾವಿನ ಹಣ್ಣು ಕತ್ಕೊ ಬಂದಿದ್ದ ಏನ್ ಮಾಡಿದ್ದೆ? ಮುಂದುವರೆದು ಹೇಳ್ತಾರೆ, ಬಂದಿಯು ತನ್ನದೇ ಆದ ದುಷ್ಟರ ತಂಡವನ್ನು ಕಟ್ಟಿಕೊಂಡು. ಯಾವ್ದು ದುಷ್ಟರ ತಂಡ? ಹಿಂದೂ ಕಾರ್ಯಕರ್ತರ ತಂಡ ದುಷ್ಟರ ತಂಡ. ಮಾರಕಾಸ್ತ್ರಗಳನ್ನು ಹಿಡಿದುಕೊಂಡು, ಕೇಸರಿ ಶಾಲು ಮಾರಕಾಸ್ತ್ರವ ನನ್ನ ಹತ್ರ ಅವೆರಡೇ ಇರೋದು, ಯಾವುದು ಇಲ್ಲ. ಇದಕ್ಕೆ ಸೋರ್ಸ್ ಆಫ್ ಎವಿಡೆನ್ಸ್ ಏನು? ಯಾವ್ದಾದ್ರು ಆನ್ಸ್ ಆಕ್ಟ್ ನಲ್ಲಿ ನನ್ನ ಮೇಲೆ ಯಾವ್ದಾದ್ರು ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಇದೆಯಾ? FIR ಇದೆಯಾ? ಯಾವ್ದಾದ್ರು ವಿಡಿಯೋ ಇದೆಯಾ? ದಾಖಲೆನೇ ಇಲ್ಲಲ್ಲ. ಸುಳ್ಳಾಗ್ಲಿ ದಾಖಲೆ ಕೊಡಿ. ಮುಂದುವರೆದು ಹೇಳ್ತಾರೆ, 700 ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ 54/2023 ರೀತಿಯ ಪ್ರಕರಣದಲ್ಲಿ ನೈತಿಕ ಪೊಲೀಸ್ಗಿರಿ ಎಂಬ ಹೆಸರಿನಲ್ಲಿ ಇದ್ರಿಶ್ ಪಾಷಾ ಎಂಬುವರಿಗೆ ಒಡೆದು ಹತ್ಯೆ ಮಾಡಿತು. ಹೌ ಕ್ಯಾನ್ ಯು ಡಿಕ್ಲೇರ್ಡ್? ಇನ್ನು ಪೊಲೀಸ್ ಸ್ಟೇಷನ್ ಎನ್ಕ್ವೈರಿ ಮುಗ್ದಿಲ್ಲ, ಚಾರ್ಜ್ ಶೀಟ್ ಆಗಿಲ್ಲ. ಇದು ಗೂಂಡ ಕಾಯ್ದೆ. ಸರ್ಕಾರ ನನ್ನ ಮೇಲೆ ಆರೋಪ ಮಾಡಿರೋದು. ನಿನ್ನನ್ನು ಯಾಕೆ ಗೂಂಡ ಕಾಯ್ದೆ? ಇವಾಗ ಕೋರ್ಟ್ ನಿಮ್ಮನ್ನ ಬಿಟ್ಟಾಯ್ತಲ್ಲ, ಅದಕ್ಕೋಸ್ಕರ ಅಲ್ಲ. ಅದಕ್ಕೆ ಸರ್ಕಾರ ನನಗೆ ಇದನ್ನ ಬರ್ದಿತ್ತಲ್ಲ, ನಾನು ಅವ್ರನ್ನ ವಾಪಸ್ ಕೇಳ್ತಾ ಇದ್ದೀನಿ. ಕೋರ್ಟ್ ನನ್ನನ್ನು ಗೂಂಡ ಕಾಯ್ದೆ ಕಾರಣ ಬರ್ದಿದ್ರಲ್ಲ, ಅದಕ್ಕೆ ಎವಿಡೆನ್ಸ್ ಕೊಡಿ ಅಂತ. ಪುನೀತ್ರೆ, ನಾವು ಇದನ್ನು ಕಾನೂನಾತ್ಮಕವಾಗಿ ಕೇಳಬಹುದಲ್ಲ. 10 ವರ್ಷವಾದ್ರೂ ನಿಮಗೆ ಕೇಸಲ್ಲಿ ಗೆಲ್ಲುವುದಿಲ್ಲ. ಕೋರ್ಟಿಗೆ ಒಮ್ಮೆ ಹೋದ್ರೆ ನಾವು ನಮಗೆ ಯಾವ್ದು ಇದು ಬ್ರಿಟಿಷ್ ತಂದ ಕಾನೂನು IPC ಸೆಕ್ಷನ್ 302 ಚಂದ್ರಶೇಖರ್ ಆಜಾದ್ ಮೇಲೂ ಇತ್ತು. ಈಗ ನೀವು ನಿಮ್ಮನ್ನು ಬಿಡುಗಡೆ ಮಾಡಿದ್ರಿ, ನೀವು ಇದರಲ್ಲಿ ಇಲ್ಲ ಅಲ್ಲಲ್ಲ, ಗೂಂಡ ಕಾಯ್ದೆ ಬಿಟ್ರು ಅಷ್ಟೇ. ಗೂಂಡ ಕಾಯ್ದೆಯಲ್ಲಿ ನಾನು ಹೇಳ್ತಾ ಇರೋದು, ಈಗ ನಿಮ್ಮನ್ನ ನಾನು ಕೇಳ್ತಾ ಇರೋದು, ಈಗ ನಿಮ್ಮನ್ನ ಕಳ್ಳ ಅಂತ ಹೇಳಿದ್ದಾರೆ, ಪಂಚಾಯತಿಯಲ್ಲಿ ತೀರ್ಮಾನ ಆಗುತ್ತೆ. ಆದ್ರೆ ಕಳ್ಳ ಅಂತ ಹೇಳ್ಬೇಕಾದ್ರೆ ಇವನು ಎಲ್ಲಿಂದನೂ ಏನೋ ಕದ್ದ ಅಂತ ಹೇಳಿರ್ತಾರಲ್ಲ, ನಾನು ಸೋರ್ಸ್ ಆಫ್ ಎವಿಡೆನ್ಸ್ ಕೇಳ್ತಿದ್ದೀನಿ ಅಷ್ಟೇ. ನೀವು ಇಲ್ಲಿ ಮಾನಹಾನಿ ಮಾಡಿಬಿಟ್ರಿ, ನಿಮ್ಮ ಉದ್ದೇಶ ಇದ್ದಿದ್ದು ನನ್ನ ಗೂಂಡಾಬಂದಿಯಾಗಿ ಇಡುವುದಲ್ಲ. ಇದನ್ನ ಪ್ರಚಾರ ಮಾಡಿ ನನ್ನನ್ನ ಮಾನಹಾನ ಮಾಡಿ ತೇಜೋವಧೆ ಮಾಡ್ಬೇಕಿತ್ತು. ಪುನೀತ್ರೆ, ಇನ್ನೊಂದು ವಿಷಯ ತೀವ್ರವಾಗಿ ನೀವು ತಲೆ ತಗೊಳ್ಬೇಕು. ಇದು ಕಂಪ್ಲೀಟ್ ಮಾಡ್ತೀವಿ. ಮುಂದುವರಿತಾರೆ. ಈ ಬಗ್ಗೆ ಆರೋಪಿಯು ದಸ್ತಗಿರಿಯಾಗಿ ಜಾಮೀನು ಪಡೆದು ಹೊರಬಂದು ನಂತರ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬ್ನಲ್ಲಿ ನಾನೇ ಇದ್ರಿಶ್ ಪಾಷಾ ಕೊಂದಿರುವುದು ಅಂತ ಬಹಿರಂಗ ಹೇಳಿಕೆ ನೀಡಿದ್ದಾರೆ ಅಂತ ಸರ್ಕಾರ ತನ್ನ ಅಧಿಕೃತ ಪೇಪರ್ನಲ್ಲಿ ಬರೆದು ಕಳಿಸುತ್ತೆ. ಈ ಪತ್ರ ಕಡತಕ್ಕೆ ಹೋಗಿದೆ, ಸರ್ಕಾರಿ ಕಡತಕ್ಕೆ ಹೋಗಿದೆ. ಇನ್ನು ಲೈಫ್ ಟೈಮ್ ನನ್ನ ಮೇಲಿನ ಈ ಆರೋಪ ಸರ್ಕಾರದ ಖಜಾನೆಯಲ್ಲಿ ಇರುತ್ತೆ. ನೀವು ಕಡತದಿಂದ ತೆಗೀರಿ ಮತ್ತು ವಿಷಾದ ವ್ಯಕ್ತಪಡಿಸಿ ಮತ್ತೆ ಬಂದು ಮನವಿ ತಗೊಳ್ಳಿ ಅಷ್ಟೇ. ಈಗ ಇದನ್ನ ಮಾಡೋದಕ್ಕೆ ಮನವಿ ತಗೊಳ್ಳೋದಕ್ಕೂ ನೀವು ಬರುದಿಲ್ಲ ಅನ್ನೋದಾದ್ರೆ, ನಾನು ಇಲ್ಲಿ ಉಪವಾಸ ಕುಳಿತಿರೋದು ಆಸ್ಪತ್ರೆಯಲ್ಲಿ ಯಾಕೆ ಅಂದ್ರೆ, ನೀವು ಎತ್ಕೊ ಬಂದು ನನ್ನನ್ನು ಬನ್ನ ಮಾಡಿದ್ರೆ ಅದಕ್ಕೆ ಉಪವಾಸ ಇದ್ದೀನಿ. ಬಿಟ್ರೆ ಉಪವಾಸ ಯಾಕೆ ಮಾಡ್ಲಿ? ಕಲ್ಲು ಹೊಡಿತೀನಿ ನಾನು, ಬಿಡಿ ನನ್ನ ವಿಧಾನಸೌಧಕ್ಕೆ ಕಲ್ಲು ಹೊಡಿತೀನಿ ನಾನು, ನನ್ನ ಕೈ ಬಿಡಿ. ಈಗ ನನ್ನನ್ನು ಇಲ್ಲಿ ಹಿಡ್ಕೊಂಡಿದ್ದಾರೆ, ಬಿಟ್ರೆ ನಾನು ನಿಲ್ಲಲ್ಲ ಅಣ್ಣ. ಪೊಲೀಸ್ನವ್ರು ಬಿಟ್ರೆ ನಾನು ಕಲ್ ತಗೊಂಡು ಹೋಗ್ತೇನೆ. ನನಗೆ ನನ್ನ ತೇಜೋವಧೆ ಮಾಡಿದ್ದಾರೆ, ನನಗೆ ನ್ಯಾಯ ಬೇಕು. ನೀವು ನನ್ನನ್ನು ಪೊಲೀಸ್ ಸ್ಟೇಷನ್ ಇಂದ ತಂದು ಇಲ್ಲಿ ಹಾಕೊಂಡಿದ್ದೀರಿ, ನಾನು ಚಿಕಿತ್ಸೆನೂ ತಗೊಳ್ಳಲ್ಲ, ನಾನು ಊಟನೂ ಮಾಡಲ್ಲ. ನನಗೆ ನ್ಯಾಯ ಬೇಕು, ನನ್ನ ಮನವಿ ತಗೊಳ್ಳಿ. ನನ್ನ ಮನವಿ ತಗೊಳ್ಳಿಲ್ಲ ಅಂದ್ರೆ ವಿಧಾನಸೌಧದಲ್ಲಿ ನನಗೆ ಗೊತ್ತು ಹೆಂಗ್ ಮನವಿ ಕೊಡ್ಬೇಕು ಅಂತ. ಕನಿಷ್ಠ ನಮ್ಮ ಹಿಂದೂಗಳಿಗೆ ಅವ್ರು ಬಂದು ಮನವಿ ತೆಗೆಸ್ಕೊಳ್ಳೋಷ್ಟು ಶಕ್ತಿ ಇಲ್ವಾ? ಒಂದು ಸರ್ಕಾರದ ಒಬ್ಬ ಪ್ರತಿನಿಧಿಯನ್ನು ತಗೊಂಡು ಬಂದು ಮನವಿ ತಗೋ ಅಂತ ಹೇಳೋಷ್ಟು ನಮ್ಗಾಗಲ್ಲ. ನನ್ನ ದೇಹ ಕುಗುದಿಲ್ಲ, ಊಟ ನೀರು ಬೇಕಾಗಿಲ್ಲ, ನನಗೆ ನ್ಯಾಯ ಬೇಕಷ್ಟೇ. ಕೇಸರಿಯ ಶಕ್ತಿಯನ್ನು ನೀವೆಲ್ಲರೂ ಈಗ ತೋರಿಸಬೇಕು, ಬಿಡಬಾರ್ದು. ಒಂದು ಮನವಿಯನ್ನು ಅವ್ರು ತಗೊಳ್ಳೇಬೇಕು. ಹೇಳಿ ಅಣ್ಣ, ಪ್ರೆಸ್ ಮೀಟ್ ಮಾಡಿ, ನೀವು ತಗೊಳ್ಳಿಲ್ಲ ಅಂದ್ರೆ ವಿಧಾನಸೌಧ ನಾವು ಮುದ್ದೆ ಹಾಕ್ತೇವೆ, ಬಂದು ತಗೊಳ್ಳಿ ಅಂತೇಳಿ. ಬರ್ತಾರೆ ಕಾರ್ಯಕರ್ತರು, ನಾವೆಲ್ಲ ಬರ್ತೇವೆ, ವಿಧಾನಸೌಧ ಮುದ್ದೆ ಹಾಕುವ. ಹಾಗಿದ್ರೆ ಈಗ ನೀವು ಇಲ್ಲಿಂದ ಹೇಳ್ತೀನಿ, ನಾವೀಗ ಇಲ್ಲಿಂದ ಉಪವಾಸ ಮುಗಿಸ್ತಿ, ಇಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿ ಏನ್ ಮಾಡೋಣ? ತಿರುಗಲ್ಲ ವಾಪಸ್ ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರಾ? ಹಂಗಲ್ಲ, ವಾಪಸ್ ನನಗೆ ನ್ಯಾಯ ಸಿಗುದಿಲ್ಲ. ನಾನು ಮತ್ತೆ ಹೋರಾಟಕ್ಕೆ ಹೋದ್ರೆ ಮತ್ತೆ ಎತ್ಕೊಂಡ್ಬಂದು ಆಸ್ಪತ್ರೆಗೆ ಹಾಕ್ತೀನಿ, ಇಲ್ಲ ಇನ್ನೊಂದು ಯಾವ್ದೋ ಕೇಸಲ್ಲಿ ಜೈಲಿಗೆ ಹಾಕ್ತೀನಿ. ಈ ಕೇಸಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಯಾವ್ದೋ ಒಂದು ಕೇಸಲ್ಲಿ ನನ್ನ ಜೈಲಿಗೆ ಹಾಕ್ತಾರೆ.
ನಾನೀಗ ಯಾಕೆ ಈ ಸಂದರ್ಭ ಬಿಟ್ಟು ಇಲ್ಲಿ ಉಪವಾಸ ಇರೋದು ಬೆಟರ, ಜೈಲಿಗೆ ಹೋಗಿ ಕೂತ್ಕೊಳ್ಳೋದು ಬೆಟರ? ಮಹೇಶ್ ಅವರು 2 ದಿನ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕಷ್ಟ ಆಗುತ್ತೆ 2 ದಿನ ಅಂತಂದ್ರೆ. ನಾಳೆನೇ ತೀರ್ಮಾನ ತಗೊಳ್ಳಿ. ಮಹೇಶ್ ಅವರು ಬಂದಿದ್ರಲ್ಲ, 2 ದಿನ ಇನ್ನು ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ದಿನೇರಿಲ್ಲ ಒಂದೊಂದು ಅವರ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಇದೆ. ನಾಳೆ ಏನು ತೀರ್ಮಾನ ತಗೊಳ್ಳಿ ಸರ್. ರಾಜ್ಯಪಾಲ ಒಂದು ಜೀವ ಹೋಗ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ. ಅಥವಾ ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಕಗ್ಗೊಲೆ ಆಗ್ತಾ ಇದೆ, ಒಬ್ಬ ಹೋರಾಟ ಮಾಡ್ತಾ ಇರೋದನ್ನ ಕರ್ಕೊಂಡ್ಬಂದು ಇಲ್ಲಿ ಇಟ್ಟಿದ್ದೀರಿ, ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ, ಡಾಕ್ಟ್ರು ಸಾವಿಗೆ ನಾನು ಕಾರಣ ಅಲ್ಲ ಅಂತ ಸಿಗ್ನೇಚರ್ ಮಾಡಿಸ್ಕೊತಾ ಇದ್ರು ಕೂಡ ಪೊಲೀಸ್ನವ್ರು ಹೋಗಿ ಹಿಂಗಿದೆ ಅಂತ ಹೇಳಿದ್ರೆ ಕೇಳಿ. ಅವ್ರು ಪೊಲೀಸ್ನವ್ರು ಅಪ್ಡೇಟ್ ಮಾಡಿದಾರೋ ಇಲ್ವೋ ಕೇಳಿ. ವಿಧಾನಸೌಧದಲ್ಲಿ ಅಪ್ಡೇಟ್ ಮಾಡ್ತಾರೆ, ಕಾಲ್ ಮೇಲೆ ಕಾಲು ಹಾಕೊಂಡು ನಾವು ಬರಲ್ಲ ಹೋಗಯ್ಯ ಅಂತಾರೆ ಅಂದರೆ ಬಿಡೋದು ಅವ್ರನ್ನ. ಸರ್ಕಾರವನ್ನು ಸುಮ್ಮನೆ ಬಿಡ್ಬೇಕಾ? ಯಾರಪ್ಪನ ಮನೆ ಸರ್ಕಾರ ಅಲ್ಲ, ಗೆದ್ದಿರೋದು ಕಾಂಗ್ರೆಸ್ ಇರ್ಬೋದು, ಹೋಗೋದು ಮರ್ಯಾದೆ ಕರ್ನಾಟಕ ಸರ್ಕಾರದ್ದು. ಇದರಲ್ಲಿ ಬರೆದಿರೋದು ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಸರ್ಕಾರ ಅಂತ ಬರೆದಿರೋದು. ಮರ್ಯಾದೆ ಹೋಗೋದು ಕರ್ನಾಟಕ ಸರ್ಕಾರ. ತಗೊಳ್ಳಿಕ್ಕೆ ಬರೋದಿಲ್ಲ, ಅದಕ್ಕೆ ಅರ್ಥವೇ ಇಲ್ಲ ಅಂತ. ಸಾರ್ವಜನಿಕರ ಗಿರೀಶ್ ಸ್ವೀಕಾರ ಮಾಡಿ ಎಸಿಪಿ ಗಿರೀಶ್ ತನಿಖೆ ಮಾಡಿ ಏಕವಚನ ಯಾರು ಗಿರೀಶ್ ಅಂತ ಹೇಳಿ ಎಸಿಪಿ ಗಿರೀಶ್ಗೆ ಸಿಐಡಿ ಪ್ರಮೋಷನ್ ಕೊಟ್ರು. ಅದರ ಗಿರೀಶ್ ಕೆಸಿ ಅವರಿಗೆ ಆ ದೌಲತ್ತು ಬಂದು ನಮಗೆ ಬೂಟಲ್ಲಿ ಹೊಡಿತೀನಿ, ಇಲ್ಲಿಂದ ಎದ್ದೋಗು, ಟೆಂಟ್ ಖಾಲಿ ಮಾಡು ಅಂತ ಹೇಳಿ ನೀವು ಖಾಲಿ ಮಾಡಿಸಿ ಅಂತ ಹೇಳಿದೆ. ಹಿಂಗೆ ಮಾತಾಡ್ತಾರೆ ಸರ್. ಎಲ್ಲ ಹೋರಾಟಗಾರರಿಗೆ ಹಿಂಗೆ ಇದೇ ರೀತಿ ನನ್ನ ಮೇಲೆ ರೌಡಿ ಶೀಟ್ ಹಾಕ್ಲಿಕ್ಕೆ ಏನು ಕಾರಣ ಇಲ್ಲ. ರೌಡಿ ಶೀಟ್ ಹಾಕಿದ್ದ ಅವರೇ ಎಲ್ಲ ಕುತ್ಕೊಂಡು. ಈಗ ಇಲ್ಲಿ ಹಾಸ್ಪಿಟ್ಲಿಗೆ ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಫ್ರೀಡಮ್ ಪಾರ್ಕಿಂದ ಅವರು ಪೊಲೀಸ್ನವ್ರು ಅಡ್ಮಿಷನ್ ಮಾಡಿರೋದು. 2 ದಿವಸ ನಾನು ಅಡ್ಮಿಷನ್ ಆಗಿರೋದಲ್ಲ, ಕರ್ಕೊಂಡು ಪೊಲೀಸ್ನವ್ರು ಅಡ್ಮಿಷನ್ ಮಾಡಿರೋದು. ಇಲ್ಲಿ ನಾನು ಡಿಸ್ಚಾರ್ಜ್ ಆಗ್ಲಿಕ್ಕೆ ಆಗಲ್ಲ, ಪೊಲೀಸ್ನವ್ರು ಡಿಸ್ಚಾರ್ಜ್ ಮಾಡ್ಬೇಕು. ನಾನು ಇಲ್ಲಿಂದ ಡಿಸ್ಚಾರ್ಜ್ ಆದ ಮರುಕ್ಷಣವೇ ನಿಮ್ಮ ಕೈಗೂ ಸಿಗುದಿಲ್ಲ, ಯಾರ ಕೈಗೂ ಸಿಗುದಿಲ್ಲ, ಸೀದಾ ಬರಪ್ಪನಗರ ಜೆಸಿಗೆ ಹೋಗ್ತಾನೆ. ನೀವು ಉಪವಾಸ ಬಿಡಿಸ್ತೀರಿ, ನಾನು ಆಚೆಗೆ ಬರ್ತೀನಿ. ನಂದು ಮಳವಳ್ಳಿ ಕೇಸಲ್ಲೋ ಬೇರೆ ಯಾವ್ದೋ ಕೇಸಲ್ಲೋ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಉಪವಾಸ ಬಿಟ್ರೆ ಇವ ಸಾಕು ಅಂತ ಕಾಯ್ತಿದ್ದಾರೆ. ನನಗೆ ಈ ಆರೋಪಗಳಿಗೆ ಅವರು ಕ್ಷಮೆ ಕೇಳಲಿ ಅಷ್ಟೇ. ಇಲ್ಲ ಬಂದವರು ನನ್ನ ಹತ್ರ ವಿಷಾದ ವ್ಯಕ್ತಪಡಿಸ್ತಾರೆ, ಇಲ್ಲದೆ ಆಗಿ ಮನವಿ ತಗೊಳ್ಳಿ. ತುಂಬಾ ಬೇರೆ ಬೇರೆ ಮಾತಾಡಿದ್ದಾರೆ. ಪಿಂಪ್ ಅಂತ ಕರೀತಾರಲ್ಲ, ನೀವು ಯಾರೋ ಮಾಡಿದಕ್ಕೆ ನಮ್ಮನ್ನ ಬಲಿಪಶು ಮಾಡ್ತಾರೆ ಅಷ್ಟೇ. ನಾನು ಆರೋಗ್ಯದ ದೃಷ್ಟಿಯಿಂದಾಗಲಿ ಬೇರೆ ದೃಷ್ಟಿಯಿಂದಾಗಲಿ ನಾನು ಸದೃಢ. ಇಲ್ಲಿಂದ ನೀವು ಬಿಡಿಸಿ ಹೋದ್ರು ನಾನು ನಿಮ್ಮ ಕೈ ಸಿಗೋದಿಲ್ಲ, ಬಿಡಲ್ಲ ಅವ್ರು ನಮ್ಮನ್ನು. ನೀವು ನನ್ನ ಜೊತೆಗಿರ್ಬೇಕು ಅಂತ ಕೇಳ್ತಿದ್ದೀರಲ್ಲ, ಬಿಡ್ತಾರೆ ಅನ್ಕೊಂಡಿದ್ದೀರಲ್ಲ. ನನ್ನ ಹತ್ರ ಒಂದು ಎವಿಡೆನ್ಸ್ ಇದೆ, ಅದಕ್ಕೆ ಅವ್ರು ಸಾಯ್ತಿದ್ದಾರೆ. ಹೆಂಗಾದ್ರೂ ಮಾಡಿ ಇವನಿಂದ ಅವ್ನು ಎವಿಡೆನ್ಸ್ ಎತ್ತಬೇಕು ಅಂತ. ನನ್ನ ಹತ್ರ ಒಂದು ಪೆನ್ ಡ್ರೈವ್ ಬಿಡ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಆ ಪೆನ್ ಡ್ರೈವ್ಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾರೆ ಗೊತ್ತಾ? ಒಂದು ಫೇಕ್ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಇದೇ ಸಿದ್ದರಾಮಯ್ಯನ ಸರ್ಕಾರ ಒಂದು ಈಗ ಅರುಣ್ ಪುತ್ತಿಲ ಸರ್ ಇದರಲ್ಲಿ ನಾನು ಅವ್ರ ಆಫೀಸ್ನಲ್ಲಿ ಏನೋ ಮಾಡಿದ್ದೀನಿ ಅಂತ ಒಂದು ಫೇಕ್ ದಾಖಲೆಯನ್ನು ಸೃಷ್ಟಿ ಮಾಡೋದು. ಅಂದರೆ ನನ್ನ ಆಫೀಸ್ನಲ್ಲಿ ಗೋಪಿ ಅನ್ನೋ ಹುಡುಗ ಮತ್ತು ಬೇರೆಲ್ಲ ಕುಳಿತಿದ್ದಾಗ ಅಲ್ಲಿಗೆ ಏನನ್ನೋ ತಂದಿಡುವುದು, ಅದು